ಈ ಕಾರ್ಯಕ್ರಮದ ಪ್ರಾಯೋಜಕರು ಹೋಟೆಲ್ ಮಂದಾರ ಕಾಪು. ಇದು ಮಂದಾರ ಹೋಟೆಲ್ಸ್ ಕಾಪು ಅರ್ಪಿಸುವಂತಹ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿಯ ಸ್ಪಂದನ ಸವಿರುಚಿ ವಿತ್ ಅಶ್ವಿನಿ ಆರ್ ಶೆಟ್ಟಿ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರ, ಈ ಕಾರ್ಯಕ್ರಮದಲ್ಲಿ ಅಶ್ವಿನಿ ಮೇಡಮ್ ಅವರನ್ನು ನಾವು ಕರೀಲೇಬೇಕು. ಸೊ ಅಶ್ವಿನಿ ಮೇಡಮ್ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಇವತ್ತೇನು ಸ್ಪೆಷಲ್ ಅಡಿಗೆ ಮಾಡ್ತಾ ಇದ್ದೀರಾ? ನಮಸ್ತೆ. ಇವತ್ತು ಪಾವ್ ಭಾಜಿ ಅಂದ್ರೆ ಎಲ್ರಿಗೂ ಇಷ್ಟ, ನನ್ಗೂ ಇಷ್ಟ, ನಿಮ್ಗೂ ಇಷ್ಟ ಅಲ್ಲ? ಹಾಗಾಗಿ ಇವತ್ತು ನಾನು ಅದನ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಪನೀರ್ ಬುರ್ಜಿ ಗ್ರೇವಿ ಮಾಡಿ ಅದನ್ನ ಪಾವ್ ಜೊತೆ ನಿಮ್ಗೆ ಸರ್ವ್ ಮಾಡ್ತೇನೆ. ಓಕೆ, ಪಾವ್ ಭಾಜಿ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಇಷ್ಟನೇ. ಈಗಿನ ಮಕ್ಳು ಅಂತ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಪಾವ್ ಭಾಜಿ ಅಂದ್ರೆ. ಸೊ ನೋಡುವ ನೀವ್ ಯಾವ ರೀತಿ ಮಾಡ್ತಾ ಇದ್ದೀರಾ ಸ್ಪೆಷಲ್ ಆಗಿ ಅಂತ. ಆಲ್ ದ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು. ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 1 ಬೌಲ್ನಷ್ಟು ಕಟ್ ಮಾಡಿಟ್ಟಂತಹ ಈರುಳ್ಳಿ, 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟು, ಅರ್ಧ ಟೇಬಲ್ ಸ್ಪೂನ್ ಅರಶಿನ ಪುಡಿ, 2 ರಿಂದ 3 ಟೇಬಲ್ ಸ್ಪೂನ್ ಪಾವ್ ಭಾಜಿ ಮಸಾಲ, 250 ಗ್ರಾಮ್ಸ್ನಷ್ಟು ಪನ್ನೀರ್, 2 ಟೊಮೆಟೊವನ್ನು ಚಾಪ್ ಮಾಡಿಟ್ಟಿದ್ದೇನೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಎಣ್ಣೆ. ಪ್ಯಾನ್ ಈಗ ಬಿಸಿಯಾಗಿದೆ, ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಂಡೆ 4 ರಿಂದ 5 ಟೇಬಲ್ ಸ್ಪೂನ್ನಷ್ಟು. ಕಟ್ ಮಾಡಿಟ್ಟಂತಹ ಈರುಳ್ಳಿ, ಹಸಿ ವಾಸನೆ ಹೋಗುವವರೆಗೆ ಇದನ್ನು ಹುರ್ಕೊಳ್ಳುವ. ಕೆಂಪಗೆ ಕಾಯಬೇಕಂತೇನೂ ಇಲ್ಲ, ಟ್ರಾನ್ಸ್ಲಸೆಂಟ್ ಆಗುವವರೆಗೆ ಸ್ವಲ್ಪ ಫ್ರೈ ಕೈ ಆಡಿಸ್ತಾ ಇರುವ. ಆಗಿದೆ. ಈಗ ಅದಕ್ಕೆ ನಾನು ಟೊಮೆಟೊವನ್ನು ಹಾಕ್ತೇನೆ. ಟೊಮೆಟೊ 2 ತಗೊಂಡಿದ್ದೇನೆ, ಮೀಡಿಯಂ ಸೈಜ್ನದ್ದು. ಇದು ಮಾತ್ರ ಸರಿಯಾಗಿ ಸ್ಮ್ಯಾಶ್ ಆಗುವ ಹಾಗೆ ಬೇಯಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಈಗಲೇ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳುವ. ಟೊಮೆಟೊ ಬೇಗ ಸಾಫ್ಟ್ ಆಗ್ತದೆ. ಪಾವ್ ಭಾಜಿ ಮಸಾಲದಲ್ಲಿ ಸ್ವಲ್ಪ ಉಪ್ಪು ಇರ್ತದೆ, ಆದ್ದರಿಂದ ನೋಡಿಕೊಂಡು ಹಾಕ್ಕೊಳ್ಳಿ. ಪಾವ್ ಭಾಜಿ ಮಸಾಲ ಯಾವುದು ತಗೊಳ್ಬೋದು. ರಿಂದ 5 ನಿಮಿಷ ಬೇಕು ಟೊಮೆಟೊ ಸಾಫ್ಟ್ ಆಗಲಿಕ್ಕೆ. ನಾನು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಸಾಧಾರಣವಾಗಿ ಪಾವ್ ಭಾಜಿ ಹೇಳಿದರೆ ಅದರಲ್ಲಿ ಪೊಟ್ಯಾಟೊ, ಬಟಾಣಿ, ಕ್ಯಾರೆಟ್, ಬೀನ್ಸ್ ಅದನ್ನೆಲ್ಲ ಆ್ಯಡ್ ಮಾಡ್ತಾರೆ. ಈ ರೆಸಿಪಿಯಲ್ಲಿ ಕೇವಲ ನಾವು ಪನ್ನೀರನ್ನು ಹಾಕ್ಕೊಂಡು ಮಾಡ್ತಾ ಇದ್ದೇವೆ. ಇದು ಪಾವ್ ಜೊತೆಗಲ್ಲದೆ ಚಪಾತಿ ಜೊತೆಗೂ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗ್ತದೆ. ಬೇಗನೆ ಮಾಡುವಂತಹ ರೆಸಿಪಿ, ಕ್ವಿಕ್ ಆಗಿ ಆಗ್ತದೆ ಈ ಕರಿ. ಸಪೋಸ್ ಟೊಮೆಟೊ ಈ ಥರ ಬೇಡ ಹೇಳಿದರೆ ಇದನ್ನು ಪ್ಯೂರಿ ಮಾಡಿಕೊಂಡು ಸಹ ಆ್ಯಡ್ ಮಾಡ್ಕೊಳ್ಬಹುದು ನಾವು. ಆಲ್ಮೋಸ್ಟ್ ಆಗಿದೆ. ಈಗ ಇದಕ್ಕೆ ಅರಶಿನ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಇದೆ, ಹಾಗೂ ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಥಿಕ್ನೆಸ್ ಕೊಡ್ತದೆ.
ನಮ್ಮ ಕರಿಗೆ ಹುರ್ಕೊಂಡು ಇಟ್ಕೊಳ್ಳಿಲ್ಲ, ಡೈರೆಕ್ಟಾಗಿ ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ನೋಡಿ ತಿಕ್ಕಾಯಿತು. ಸ್ವಲ್ಪ ನೀರನ್ನು ಹಾಕ್ಕೊಳ್ಳುವ, ಅರ್ಧ ಗ್ಲಾಸ್ನಷ್ಟು. ಈಗ ಕುದಿ ಬರ್ತಾ ಇದೆ ನೀರು ಹಾಕಿದ್ದು. ಆಗ ಪಾವ್ ಭಾಜಿ ಮಸಾಲ ಪೌಡರನ್ನು ಹಾಕ್ತಾ ಇದ್ದೇನೆ. ಕಂಪ್ಲೀಟ್ ಆಗಿ ಮಿಕ್ಸ್ ಆಗಿದೆ. ಸ್ವೀಟ್ನೆಸ್ ಬೇಕು ಹೇಳುವವರು 1-2 ಟೇಬಲ್ ಸ್ಪೂನ್ನಷ್ಟು ಹನಿಯನ್ನು ಸಹ ಹಾಕ್ಕೊಳ್ಬೋದು. ಈಗ ಕೊನೆಯದಾಗಿ ನಾವು ಪನ್ನೀರನ್ನು ಈ ಥರ ಹಾಕೋದಲ್ಲ, ಕೈಯಲ್ಲಿ ಸ್ವಲ್ಪ ಇದನ್ನು ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳುವ. ಫ್ಲೇಮನ್ನು ಲೋ ಇಟ್ಕೊಳ್ತೇನೆ. ಇದು 4ರಿಂದ 5 ಜನಕ್ಕೆ ಸರ್ವ್ ಮಾಡುವ ಕ್ವಾಂಟಿಟಿ ಇದೆ ಇದರಲ್ಲಿ. ಇನ್ನೂ ಇದು ಹೆವಿ ಆಗಬೇಕು ಅಂತಿದ್ರೆ ಸ್ವಲ್ಪ ಗ್ರೇಟೆಡ್ ಚೀಸನ್ನು ಸಹ ಆ್ಯಡ್ ಮಾಡ್ಕೊಳ್ಬೋದು. ಕೆಲವರಿಗೆ ಚೀಸ್ ಅಂದರೆ ತುಂಬಾ ಇಷ್ಟ. ಈ ಥರ ಪುಡಿ ಮಾಡಿಕೊಂಡು ಹಾಕ್ಕೊಂಡೆ ನೋಡಿ. ಒಂದು ಸಣ್ಣಗೆ ಮಿಕ್ಸ್. ಕಪಲ್ ಆಫ್ ಮಿನಿಟ್ಸ್ ಇದು ಹೀಗೆ ಬೇಯಲಿ. ಉಪ್ಪನ್ನು ಈ ಟೈಮಲ್ಲಿ ಅಡ್ಜಸ್ಟ್ ಮಾಡಿಕೊಳ್ಬೇಕು. ಕೊನೆಯದಾಗಿ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಎಸ್ ನೋಡಿ, ಪನ್ನೀರ್ ಬುರ್ಜಿ ಕರಿ ಈಗ ರೆಡಿಯಾಗಿದೆ. ಇದನ್ನು ಪಾವ್ ಜೊತೆ ನಾನು ಸರ್ವ್ ಮಾಡ್ತೇನೆ ದಿವ್ಯಾ ಅವರಿಗೆ. ಹೇಗಾಗಿದೆ ಅಂತ ಅವರೇ ಹೇಳ್ತಾರೆ. 1-2 ನಿಮಿಷ ಆಗಿದೆ. ಈಗ ನಾನು ಫ್ಲೇಮನ್ನು ಆಫ್ ಮಾಡ್ಕೊಳ್ತೇನೆ. ದಿವ್ಯಾ ಅವರೇ, ಬಿಸಿ ಬಿಸಿ ಪನ್ನೀರ್ ಬುರ್ಜಿ ಗ್ರೇವಿ ವಿತ್ ಪಾವ್ ರೆಡಿಯಾಗಿದೆ. ಟೇಸ್ಟ್ ಮಾಡಿ ನೋಡಿ. ಟೇಸ್ಟ್ ಮಾಡಲೇಬೇಕು. ಅಂದರೆ ಇದು ಪನ್ನೀರ್ ಅಂದ ತಕ್ಷಣ ನನಗೆ ತುಂಬಾ ಇಷ್ಟ. ನೋಡ್ಬಾ, ಈ ಪನ್ನೀರ್ ಬುರ್ಜಿ ಅಂತ ಮಾಡಿದ್ದೀರಿ ನೀವು. ವಾವ್, ತುಂಬಾನೇ ಸೂಪರ್ ಆಗಿದೆ. ನಿಮ್ಮ ಮುಖದ ಎಕ್ಸ್ಪ್ರೆಷನ್ ಅಲ್ಲೇ ಗೊತ್ತಾಯ್ತು ನನಗೆ. ಯಾಕಂದ್ರೆ ಪನ್ನೀರ್ ಇಷ್ಟ ನನಗೆ ಮೊದ್ಲಿಗೂ. ಅದ್ರ ನಂತರ ಅದ್ರಲ್ಲಿ ನೀವು ಹಾಕಿದಿರಲ್ಲ ಅದು ಮಸಾಲ ಎಲ್ಲ, ಹೌದು, ಬಾಜಿಗೆ ಹಾಕುವಂತದ್ದು ಒಂಥರ ಡಿಫ್ರೆಂಟ್ ಇದೆ. ಕೆಲವು ಸಲ ಪೊಟ್ಯಾಟೊ ಎಲ್ಲ ಜಾಸ್ತಿ ಆಗಿ ಮಾಡ್ತಾರೆ ಪಾವ್ ಬಾಜಿ ಅಂದ್ರೆ. ಇದು ಪನ್ನೀರ್ ಬುರ್ಜಿ ಟೈಪ್ ಮಾಡಿದ್ದೀವಿ. ತುಂಬಾ ಟೇಸ್ಟ್ ಆಗಿದೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 1 ಬೌಲ್ನಷ್ಟು ಕಟ್ ಮಾಡಿಟ್ಟಂತಹ ಈರುಳ್ಳಿ, 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟು, ಅರ್ಧ ಟೇಬಲ್ ಸ್ಪೂನ್ ಅರಶಿನ ಪುಡಿ, 2ರಿಂದ 3 ಟೇಬಲ್ ಸ್ಪೂನ್ ಪಾವ್ ಭಾಜಿ ಮಸಾಲ, 250 ಗ್ರಾಮ್ಸ್ನಷ್ಟು ಪನ್ನೀರ್, 2 ಟೊಮೆಟೊವನ್ನು ಚಾಪ್ ಮಾಡಿಟ್ಟಿದ್ದೇನೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಎಣ್ಣೆ. ಪ್ಯಾನ್ ಈಗ ಬಿಸಿಯಾಗಿದೆ. ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಂಡೆ 4ರಿಂದ 5 ಟೇಬಲ್ ಸ್ಪೂನ್ನಷ್ಟು. ಕಟ್ ಮಾಡಿಟ್ಟಂತಹ ಈರುಳ್ಳಿ,
ಹಸಿ ವಾಸನೆ ಹೋಗುವವರೆಗೆ ಇದನ್ನು ಹುರ್ಕೊಳ್ಳುವ. ಕೆಂಪಗೆ ಕಾಯಬೇಕಂತೇನೂ ಇಲ್ಲ, ಟ್ರಾನ್ಸ್ಲಸೆಂಟ್ ಆಗುವವರೆಗೆ ಸ್ವಲ್ಪ ಫ್ರೈ ಕೈ ಆಡಿಸ್ತಾ ಇರುವ ಆಗಿದೆ. ಈಗ ಅದಕ್ಕೆ ನಾನು ಟೊಮೆಟೊವನ್ನು ಹಾಕ್ತೇನೆ. ಟೊಮೆಟೊ 2 ತೊಗೊಂಡಿದೆ, ಮೀಡಿಯಮ್ ಸೈಜ್ನದ್ದು. ಇದು ಮಾತ್ರ ಸರಿಯಾಗಿ ಸ್ಮ್ಯಾಶ್ ಆಗುವ ಹಾಗೆ ಬೇಯಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಈಗಲೇ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳುವ. ಟೊಮೆಟೊ ಬೇಗ ಸಾಫ್ಟ್ ಆಗ್ತದೆ. ಪಾವ್ ಭಾಜಿ ಮಸಾಲದಲ್ಲಿ ಸ್ವಲ್ಪ ಉಪ್ಪು ಇರ್ತದೆ, ಆದ್ದರಿಂದ ನೋಡಿಕೊಂಡು ಹಾಕ್ಕೊಳ್ಳಿ. ಪಾವ್ ಭಾಜಿ ಮಸಾಲ ಯಾವುದು ತಗೊಳ್ಬೋದು. ನಾಲ್ಕರಿಂದ 5 ನಿಮಿಷ ಬೇಕು ಟೊಮೆಟೊ ಸಾಫ್ಟ್ ಆಗಲಿಕ್ಕೆ. ನಾನು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಸಾಧಾರಣವಾಗಿ ಪಾವ್ ಭಾಜಿ ಹೇಳಿದರೆ ಅದರಲ್ಲಿ ಪೊಟ್ಯಾಟೊ, ಬಟಾಣಿ, ಕ್ಯಾರೆಟ್, ಬೀನ್ಸ್ ಅದನ್ನೆಲ್ಲ ಆ್ಯಡ್ ಮಾಡ್ತಾರೆ. ಈ ರೆಸಿಪಿಯಲ್ಲಿ ಕೇವಲ ನಾವು ಪನ್ನೀರನ್ನು ಹಾಕ್ಕೊಂಡು ಮಾಡ್ತಾ ಇದ್ದೇವೆ. ಇದು ಪಾವ್ ಜೊತೆಗಲ್ಲದೆ ಚಪಾತಿ ಜೊತೆಗೂ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗ್ತದೆ. ಬೇಗನೆ ಮಾಡುವಂತಹ ರೆಸಿಪಿ, ಕ್ವಿಕ್ಕಾಗಿ ಆಗ್ತದೆ ಈ ಕರಿ. ಸಪೋಸ್ ಟೊಮೆಟೊ ಈ ಥರ ಬೇಡ ಹೇಳಿದರೆ ಇದನ್ನು ಪ್ಯೂರಿ ಮಾಡಿಕೊಂಡು ಸಹ ಆ್ಯಡ್ ಮಾಡ್ಕೊಳ್ಬಹುದು ನಾವು. ಆಲ್ಮೋಸ್ಟ್ ಆಗಿದೆ. ಈಗ ಇದಕ್ಕೆ ಅರಶಿನ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಇದೆ, ಹಾಗೂ ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ನಮ್ಮ ಕರಿಗೆ ಹುರ್ಕೊಂಡು ಇಟ್ಕೊಳ್ಳಿಲ್ಲ, ಡೈರೆಕ್ಟಾಗಿ ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ನೋಡಿ, ತಿಕ್ಕಾಯಿತು. ಸ್ವಲ್ಪ ನೀರನ್ನು ಹಾಕ್ಕೊಳ್ಳುವ, ಅರ್ಧ ಗ್ಲಾಸ್ನಷ್ಟು. ಈಗ ಕುದಿ ಬರ್ತಾ ಇದೆ ನೀರು ಹಾಕಿದ್ದು. ಆಗ ಪಾವ್ ಭಾಜಿ ಮಸಾಲ ಪೌಡರನ್ನು ಹಾಕ್ತಾ ಇದ್ದೇನೆ. ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ. ಸ್ವೀಟ್ನೆಸ್ ಬೇಕು ಹೇಳುವವರು 1-2 ಟೇಬಲ್ ಸ್ಪೂನ್ನಷ್ಟು ಹನಿಯನ್ನು ಸಹ ಹಾಕ್ಕೊಳ್ಬೋದು. ಈಗ ಕೊನೆಯದಾಗಿ ನಾವು ಪನ್ನೀರನ್ನು ಈ ಥರ ಹಾಕೋದಲ್ಲ, ಕೈಯಲ್ಲಿ ಸ್ವಲ್ಪ ಇದನ್ನು ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳುವ. ಫ್ಲೇಮನ್ನು ಲೋ ಇಟ್ಕೊಳ್ತೇನೆ. ಇದು 4ರಿಂದ 5 ಜನಕ್ಕೆ ಸರ್ವ್ ಮಾಡುವ ಕ್ವಾಂಟಿಟಿ ಇದೆ ಇದರಲ್ಲಿ. ಇನ್ನೂ ಇದು ಹೆವಿ ಆಗಬೇಕು ಅಂತಿದ್ರೆ ಸ್ವಲ್ಪ ಗ್ರೇಟೆಡ್ ಚೀಸನ್ನು ಸಹ ಆ್ಯಡ್ ಮಾಡ್ಕೊಳ್ಬೋದು. ಕೆಲವರಿಗೆ ಚೀಸ್ ಅಂದರೆ ತುಂಬಾ ಇಷ್ಟ. ಈ ಥರ ಪುಡಿ ಮಾಡಿಕೊಂಡು ಹಾಕ್ಕೊಂಡೆ ನೋಡಿ. ಒಂದು ಸಣ್ಣಗೆ ಮಿಕ್ಸ್. ಕಪಲ್ ಆಫ್ ಮಿನಿಟ್ಸ್ ಇದು ಹೀಗೆ ಬೇಯಲಿ. ಉಪ್ಪನ್ನು ಈ ಟೈಮಲ್ಲಿ ಅಡ್ಜಸ್ಟ್ ಮಾಡಿಕೊಳ್ಬೇಕು. ಕೊನೆಯದಾಗಿ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಎಸ್ ನೋಡಿ, ಪನ್ನೀರ್ ಬುರ್ಜಿ ಕರಿ ಈಗ ರೆಡಿಯಾಗಿದೆ.
ಓಕೆ ಅಶ್ವಿನಿ ಮೇಡಮ್ ಅವರೇ, ನಮಗೋಸ್ಕರ ನಮ್ಮ ವೀಕ್ಷಕರಿಗೋಸ್ಕರ ಇವತ್ತು ಪನ್ನೀರ್ ಬುರ್ಜಿಯನ್ನು ಮಾಡಿಕೊಟ್ಟಿದ್ದೀರಿ. ತುಂಬಾ ಟೇಸ್ಟಿಯಾಗಿ ಇತ್ತು. ಸೊ ನಿಮಗೆ ಕಾರ್ಯಕ್ರಮದಲ್ಲಿ ಮಾಡಿಕೊಟ್ಟಿರೋದಕ್ಕೆ ತುಂಬಾ ಧನ್ಯವಾದಗಳು. ವೆಲ್ಕಮ್. ಇದು ಮಂದಾರ ಹೋಟೆಲ್ಸ್ ಕಾಪು ಅರ್ಪಿಸುವಂತಹ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿಯ ಸ್ಪಂದನ ಸವಿರುಚಿ ವಿತ್ ಅಶ್ವಿನಿ ಆರ್ ಶೆಟ್ಟಿ. ಈ ಕಾರ್ಯಕ್ರಮದಲ್ಲಿ ಇವತ್ತು ಒಂದು ಹೊಸ ರೆಸಿಪಿಯನ್ನು ನೋಡಿದ್ರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ಹಾಗೂ ಅಶ್ವಿನಿ ಮೇಡಮ್ ಅವರು ಖಂಡಿತವಾಗಿಯೂ ಬರ್ತೇನೆ ಹೊಸ ರೆಸಿಪಿ ಜೊತೆ. ಸೊ ಅಷ್ಟರವರೆಗೆ ನೋಡ್ತಾ ಇರಿ ಸ್ಪಂದನ ಟಿವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಹೋಟೆಲ್ ಮಂದಾರ ಕಾಪು.